ಒಬ್ಬ ಬಂದಿದ್ದ ಓಲೆ ಕಾಲ ಬಂದವಂತೆ ಅದೊಂದು ಓಲೆ ಕೊಡ್ಬೇಕು ರಾಯರಿಗೆ ಅಂತ ಹೇಳಿದ್ರೆ ನಿಮಗೆ ತೆಗೆದುಕೊಡ್ಲಿಕ್ಕೆ ಆಗುದಿಲ್ಲ. ಕೊಂಡೆ ರಾಯರು ಹೋದ್ರಿಂದ ಹೌದು ಹೋದ ಹಾಗೆ ತಿಳಿಸಿದ್ಯಾ? ಹಾಗೆ ನಡೆಸಿದ್ದು ಉಂಟು ಗೌರವಕ್ಕೆ ಕೊಡ್ತಾರೆ. ಮತ್ತೆ ತುಂಬಾ ಊಟ ಬಡಿಯೋಣ ಮಾಡ್ಬೇಕು ಹೇಳಿದ್ರು. ಊಟ ಮಾತ್ರ ಗೊತ್ತಾಯ್ತಾ? ಹೌದು ಕೊಟ್ಟು ಹೋಗಿದ್ದಾರ. ಹೌದು ಸ್ವಸ್ತಿ ದೇವಸ್ವೈರಿ ಕುಲಗಜ ಜುವಗ ಭಕ್ತಿ ವಂಶಾಧಿಪಮು ಸತ್ಯ ಗುಣಾನ್ವಿತ ಸಾಗದ ನಗರದ ಸತ್ಯ ಬರುದು ಬನಗೆ ಸ್ವಸ್ತಿ ಶ್ರೀ ಗಪಸ್ತಿ ವಂಶಾಧಿಪನಾದ ಸಾಕೇತ ಪುರಾಧಿಪನಾದ ಸತ್ಯ ಧರ್ಮ ಗುಣಾನ್ವಿತನಾದಂತಹ ಪ್ರತಿಪಾಲಕ ಋತುವರ್ಣ ಮಹಾರಾಜರಿಗೆ ಕುಂಡಿಲದ ಅಧಿಕಾರಿಯಾದಂತಹ ಭೀಷ್ಮಕರು ಮಾಡುವ ಪ್ರಣಾಮಗಳು. ಉಭಯ ಕುಶಲೋಪರಿ ಸಾಂಪ್ರತ ತರ್ವ ಎತ್ತಿಸುವುದೇನೆಂದರೆ ಬದಲಾಗಿ ನಮಯೊಂದಿಗೆ ದಯವಿಟ್ಟು ಒಳಗಿದೆ ಭಗವಂತನಿಗೆ ಚತುರನಾದಂತಹ ನಳಚಕ್ರವರ್ತಿ ತ್ರಿಭುವನಗಳಲ್ಲಿ ಎಲ್ಲಿಯೂ ಈ ತನಕ ಕಾಣಿಸದೇ ಇರುವುದರಿಂದ ಮನನೊಂದಂತಹ ನಾವು ಮಗಳಾದಂತಹ ದಮಯಂತಿಗೆ ಪುನಃ ಸ್ವಯಂವರ ಏನಾಯ್ತಾ? ಹೌದಾ? ಹೇಳಿದ್ರೆ ಕೇಳುವುದಿಲ್ಲ ನೀನು. ಕೆಲಸ ಅಂತ ಇಡೀ ದಿವಸ ಒದೆ ಕೊಡದೆ ಬಿಟ್ಟು ಕೊಡಬೇಕು. ಅದು ಬಿತ್ತೋದ್ಬೇಕಾಗ್ತದೆ. ಈಗ ತಲೆ ಸುತ್ತಿಗೆ ಬಾರಿಸಿದಾಗ ಬೋಲಿ ಬಂದು ಈ ಮನಸ್ಥಿತಿ ಉಳ್ಳವನಾಗಿ ಗಜಪಾದ ನ್ಯಾಯನ ತನ್ನ ಜೀವನವನ್ನು ಮುಂದುವರಿಸುವಂತಹ ಯೋಚನೆಗೆ ಬಂದನೇ ಆ ಭೀಮಕ. ಉಂಟೆ ಕ್ಷತ್ರಿಯಾಣಿಗೆ ಮರು ಮದುವೆ ಉಂಟೋ ಕೇಳಿದ್ರೆ ಶಾಸ್ತ್ರವನ್ನು ಅವಲೋಕಿಸಿದರೆ ನಮ್ಮ ಮಗ ಹನಿಗೆ ಬರುವುದೇನು? ಪುತ್ರವತಿ ಅಲ್ಲದೆ ಇತ್ತು, ಗಂಡ ಪರಿವ್ರಾಜಕನೋ ರೋಗಿಯೋ ದೇಶಾಂತರವನ್ನು ಸೇರಿದವನೋ ಆಗಿ ಹೋದ ಅಂತಾದ್ರೆ ಸಿಂಹಾಸನದ ಉತ್ತರದಾಯಿತ್ವವನ್ನು ಹೊಂದಿದಂತಹ ಒಬ್ಬಳಾಕೆ ಕ್ಷತ್ರಿಯಾಣಿ ನಿಯೋಗ ಪದ್ಧತಿಯ ಮೂಲಕವಾಗಿ ಒಂದು ಸಂತಾನವನ್ನು ಹೊಂದಬಹುದು. ಅದು ಹೇಗೆ? ಮೈಗೆಲ್ಲ ಬೆಣ್ಣೆಯನ್ನು ತುಪ್ಪವನ್ನು ಲೇಪಿಸಿ ಸತ್ಯಾತ್ಮರ ಮುಂಭಾಗದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಒಂದು ಸಂತತಿಯನ್ನು ಹೊಂದುವ ತನಕ ಮಾತ್ರ ನಮ್ಮೊಳಗೆ ಈ ಸಂಬಂಧ ಉಳಿದಿರುತ್ತದೆ. ಆಮೇಲೆ ಮಾವ ಸೊಸೆಯರಂತೆ, ತಂದೆ ಮಗಳಂದಿರಂತೆ, ಅಣ್ಣ ತಂಗಿಯಂದಿರಂತೆ ನಾವು ಪ್ರಪಂಚದಲ್ಲಿ ವ್ಯವಹರಿಸ್ತೇವೆ. ಹೀಗೆ ಪ್ರತಿಜ್ಞಾಬದ್ಧತೆಯಿಂದ ಒಂದಾಗಬೇಕು ಅನ್ನುವುದನ್ನು ಶಾಸ್ತ್ರ ಹೇಳುವುದು. ಅನಿವಾರ್ಯತೆ ಉಂಟೇ ದಮಯಂತಿ ದೇವಿಗೆ. ಈಗಾಗಲೇ ಇರುವರು ಮಕ್ಕಳನ್ನು ಪಡೆದು ತನ್ನ ಹೆಣತನದ ಪರಮ ಸಾರ್ಥಕ್ಯವನ್ನು ಪ್ರಪಂಚದಲ್ಲಿ ಸಾರ್ಥಕಗೊಳಿಸಿಕೊಂಡಂತಹ ಪರಮ ಸಾಧ್ವಿ ಶಿರೋಮಣಿ ಆಕೆಗೆ ಮತ್ತೊಂದು ಮದುವೆ ಮಾಡ್ತಾನೆ ಅಂತ ಆದ್ರೆ ಏನನ್ನು ಬೇಕು ಇದಕ್ಕೆ? ಅಲ್ಲ, ಚಕ್ರವರ್ತಿ ಅಲ್ಲದಿದ್ರೆ ಆ ಜಾಗಕ್ಕೆ ಮತ್ತೊಬ್ಬ. ಈ ಬಗೆಯಿಂದ ಯೋಚಿಸುವುದಕ್ಕೆ ಏನು ಸಣ್ಣ ಮನುಷ್ಯನೇ ಚಕ್ರವರ್ತಿಯು ಸಸಿಗುಳ ಮೌಳಿ ಕಷ್ಟಗಳೆಲ್ಲರೂ ದಿನವೂ ಕಿವಿಯ ಮನುಜನೇ ನಳಚಕ್ರವರ್ತಿ ಕಾಣದೆ ಹೋದರೆ ಅವನ ಸ್ಥಾನಕ್ಕೆ ಮತ್ತೊಬ್ಬರನ್ನು ಕರೆತಂದು ವಿವಾಹವನ್ನು ನಡೆಸ್ತೇನೆ. ಈ ಬಗೆಯಿಂದ ಯೋಚಿಸುವಲ್ಲಿ ಸಾಮಾನ್ಯ ಮನುಷ್ಯನೇ ನಳಚಕ್ರವರ್ತಿ. ತ್ರಿಭುವನ ಒಪ್ಪಿದ ಯೋಗ್ಯತೆಯನ್ನು ಹೊಂದಿದನು. ದೇವಾನುದೇವತೆಗಳೇ ಹರತಿ ಆಶೀರ್ವದಿಸಿರುವ ಚಕ್ರವರ್ತಿಯನ್ನು. ಅಂತವನ ಸ್ಥಾನಕ್ಕೆ
ಮತ್ತೊಬ್ಬರನ್ನು ಎಲ್ಲಿಂದ ತರುವುದಕ್ಕೆ ಸಾಧ್ಯ ಅಲ್ಲ. ನಮಗೆ ಮನಸ್ಸಿಗೆ ಬಂದ ದಿವಸಕ್ಕೆಲ್ಲ ಸಂಬಂಧವನ್ನು ಕಳೆದುಕೊಳ್ಳುವುದನ್ನು ಶಾಸ್ತ್ರ ಒಪ್ಪುತ್ತದೆಯೇ? ಈ ಪ್ರಪಂಚದಲ್ಲಿ ಒಬ್ಬಳಾಕೆ ಹೆಣ್ಣು ತನ್ನ ಪತಿಯ ಅಗಲುವಿಕೆಯಿಂದ ತನ್ನಗಾದಂತಹ ಸಂಬಂಧವನ್ನು ಕಳೆದುಕೊಳ್ಳುವುದಕ್ಕೆ ಯಾವಾಗ ಸಾಧ್ಯ ಅನ್ನುವುದನ್ನು ಯೋಚಿಸಿದರೆ ಶಾಸ್ತ್ರ ಹೇಳುವುದು 12 ವರ್ಷಗಳ ಆಮೇಲೆ ದೇಶಾಂತರವನ್ನು ಸೇರಿದ್ದಾನೆ ಪತಿ, ಎಲ್ಲಿದ್ದಾನೆ ಅನ್ನುವುದೇ ಗೊತ್ತಿಲ್ಲ, ಅನಾಮಧೇಯವಾದಂತಹ ಸ್ಥಿತಿಯಾಗಿದೆ ಅಂತಾದರೂ 12 ವರ್ಷಗಳ ತನಕ ಪತಿ ಆಗಮನಕ್ಕಾಗಿ ಸತ್ಯಾದವಳು ಕಾಯುತ್ತಾ ಕುಳಿತಿರಬೇಕಂತ. 12 ವರ್ಷಗಳು ಕಳೆದ ಮೇಲೂ ಬಾರದೆ ಹೋದರೆ ಮುಸ್ತಂಜೆಯ ಹೊತ್ತಿನಲ್ಲಿ ಪರ್ವತದ ಸಾಲು ಪ್ರದೇಶವನ್ನೇರಿ 3 ಬಾರಿ ತನ್ನ ಪತಿಯ ಹೆಸರನ್ನೇ ಹಿಡಿದು ಕೂಗಿದ್ರೆ ಒಂದು ಹಕ್ಕಿಯೂ ಮಾತನೆ ಬಿಡದೆ ಹೋದರೆ ದೇಶಾಂತರವನ್ನು ಸೇರಿದಂತಹ ಪತಿ ಇಹಲೋಕದ ವ್ಯಾಪಾರವನ್ನೇ ಮುಗಿಸಿದ್ದಾನೆ ಎನ್ನುವಂತಹ ನಿರ್ಣಯಕ್ಕೆ ಬದ್ಧಳಾಗಿ ತಾನು ವೈದವ್ಯವನ್ನು ಅನುಭವಿಸಬೇಕು ಎನ್ನುವುದನ್ನು ಶಾಸ್ತ್ರ ಸಾರುತ್ತದೆ. ನಳಚಕ್ರವರ್ತಿ ಕಾಡು ಪಾಲಾಗಿ 3 ವರ್ಷಗಳು ಸಂದು ಹೋಗುವಷ್ಟೇ. ಇಷ್ಟೊಂದು ಆತ್ಮಾತುರವಾಗಿ ಮರು ಮದುವೆಗೆ ನಿಶ್ಚಯ ಮಾಡ್ತಾನೆ ಭೀಮಕ ಅಂತ ಆದ್ರೆ ಹೇಗಿದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಅಲ್ಲ. ಕೇವಲ ಅವನನ್ನು ಮಾತ್ರ ಆಕ್ಷೇಪಿಸಿ ಪ್ರಯೋಜನ ಇಲ್ಲ. ಈಗಾಗಲೇ ಲೇಖನದಲ್ಲಿ ಸೂಚಿಸಿದ ಹಾಗೆ ಸೇರಿದಂತೆ ದಿಗದೇಶದ ಅಧಿಪರುಗಳೆಲ್ಲ ಅಲ್ಲಿ ಸೇರಿದಂತಹ ಅನುಪಾಲಕರುಗಳ ಭಾವ ಚಕ್ರವರ್ತಿನಿಯಾಗಿ ಸಿಂಹಾಸನವೇರಿದ ಕಾಲಕ್ಕೆ ತಮ್ಮ ಮಣಿಮುಕುಟದಿಂದ ನೀರಾಜನವನ್ನು ಬೆಳಗುತ್ತಿದ್ದಂತಹ ಪ್ರವೃತ್ತಿಯ ಬಂತು. ಇಂದಿನ ದಿನ ಆಕೆಯ ಕೈ ಹಿಡಿಯುವಂತಹ ಬಗೆಗಾಗಿ ಅಲ್ಲಿ ಸನ್ನದ್ಧರಾಗಿದ್ದಾರೆ ಅಂತಾದ್ರೆ ತಾಯ್ಕಂಡರಾಗುವುದಕ್ಕೆ ಯೋಚಿಸಿದ್ದಾರೆ ಅಂತ ಅರ್ಥ. ಅಂತಹ ಬಂಡಂದ್ರು ಪಾಲಕರುಗಳ ತಲೆ ಕಡಿದು ಹಿಗುಮಲಿ ಕೊಡುತ್ತಿದ್ದೆ. ಆದರೆ ಮಾಡಲು ಏನು ಇರುವುದೈ 200 ಯೋಜನ. ಹೇಗಲ್ಲಿಗೆ ನಾವು ಮುಟ್ಟಬೇಕು ನಾಳೆಗೆ? ಇಲ್ಲಿ ಬರಿದೆ ಸಭೆ ಪೂರ್ತಿ ನಿಶಬ್ದ ಆಗಿದೆ. ಸಭೆಯಲ್ಲಿ ಜನ ಇದ್ದಾರೆ ಹೌದು, ಆದ್ರೆ ನಾನೊಬ್ಬ ನೀನು ಅವತರಿಸ್ಬೇಕು. ಏನು ನೀವು ತಂದ ಮಾತನಾಡಿ ಒಳ್ಳೆದಾಗಿದೆ. ನಿನ್ನ ಹತ್ರ ಹೊಗಳಿಸಿಕೊಳ್ಳಿಕ್ಕೆ ಹೊರಟದ್ದ ನಾನೀಗ ಅನುಸರಿಸುವಂತದ್ದೇ. ಹಾಗಂತ ಮಾತಿಗೂ ಬೆಂಕಿಗೂ ಸಂಬಂಧ ಬೇಕು ಅಂತ ಹೇಳ್ತಾರೆ. ಇದು ಸರಿಯೇ? ಯಾರೇ ಇದು ಹೇಗಾಯಿತು? ಯಾವುದೋ ಒಂದು ಊರಿನಲ್ಲಿ ಒಂದು ಮನೆಗೆ ಬೆಂಕಿ ಬಿಡಿದೆ. ಈ ಊರಿನಲ್ಲಿರುವಂತಹ ಮನೆಗೆ ನೀರು ಹೋಯಿತು. ಪರವೂರಿನಲ್ಲಿ ಯಾರದೋ ಮನೆಗೆ ಬೆಂಕಿ ಬಿದ್ದ ಸುದ್ದಿಯನ್ನು ಕೇಳಿದ ಮತ್ತೊಂದು ಊರಿನವ ತನ್ನ ಮನೆಗೆ ನೀರು ಹೋಯ್ತು. ಅವನ ಮನೆಗಲ್ಲ, ಅವನ ತಲೆಗೆ ಹೊಯ್ಬೇಕು 48 ದಿವಸ ತಣ್ಣೀರ ದಾರಿ. ಹೌದಲ್ಲ? ಇದು ಯಾರಿಗೆ ಹೇಳಿದ್ರು? ಯಾರಿಂದ ನಿಮಗೆ ಮರಣ ಮಾಡಿ ಹಾಗಲ್ಲ ರಾಯರೇ. ಮತ್ತೆ ತಾವು ಇಲ್ಲಿ ಮಾತನಾಡ್ತಾ ಇದ್ದೀರಿ, ಎಲ್ಲರೂ ಅಳ್ತಾ ಇದ್ದಾರೆ. ಹೌದು, ನಾವು ಇಲ್ಲಿ ಮಾತನಾಡಿದ್ರೆ ಕುಂಡಿನಾಪುರದಾಗುವಂತಹ ಮದುವೆ ನಿಲ್ತದ? ಎಲ್ಲಿಯ ಕುಂಡಿನಾಪುರ, ಎಲ್ಲಿಯ ಅಯೋಧ್ಯೆ, ಇದು ಏನು ಅಂತ ಗೊತ್ತಾಗೋದಿಲ್ಲ. ಏನು ಮಾಡಲಿ ಹೇಳು? ಏನು ಮಾಡಲಿ ಮಾನಿಗೆ ಮದುವೆಗೆ ದಿನ 15 ಕಾಡಿದು ತಿಂದರು ನೋಡುವ ಎಲ್ಲವ ವೇದ ಮಾಡಲಿ. ಆಡಿಕೊಳ್ಳುವವರ ಬಾಯಿಗೆ ಆಹಾರವಾಗಿ ಹೋಯಿತು ನನ್ನ ಬಗೆಯನ್ನು
ಎನ್ನುವುದು ನನ್ನ ಅರಿವಿಗೆ ಬಾರದದ್ದೇನು ಅಲ್ಲ. ಹಾ ಹಾ ಆದ್ರೆ ಏನು ಮಾಡಲಿ ಹೇಳು. 15 ದಿನಗಳ ಅವಕಾಶ ಇರುವಾಗ ನಮಗೆ ಲೇಖನ ಬರಬೇಕಿತ್ತು, ಸುದ್ದಿ ಮುಟ್ಟಬೇಕಿತ್ತು. ಹಾ ಹಾ ಏನು ನನ್ನಲ್ಲಿ ಸೇರಿರುವಂತಹ ಸಾಮರ್ಥ್ಯ, ಕದನದಲ್ಲಿ ನನ್ನ ಬಲುಕು ಏನು ಅನ್ನುವುದನ್ನು ಕಾಣಿಸುತ್ತಿದ್ದೆ. ನಾಳೆ ಗಳಿಗೆ 13ಕ್ಕೆ ಲಗ್ನ ಅಂತ ಬರೆಸಿದನಲ್ಲ, ಏನು ಮಾಡಿ ಕದನದಿನಿ ಬಗು ಮೇಲು ಅವರದ ಬೇರು ಬದಲಾಲಿಯ ಕದನದಿನಿ ಬಗು ಮೇಲು ಅವರದ ಬೇರು ಕದನದಲ್ಲಿ ಬಲುಮೇಲು ಹೌದು, ಸಾಹಸವಂತನು ಹೌದು, ಧೀರನು ಹೌದು, ಎಲ್ಲ ಸರಿಯೇ. ನಿಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ನನಗೆ ಸಂದೇಹ ಅಲ್ಲ. ಹಾಗಂತ ಅಲ್ಲಿ ದಮಯಂತಿಯ ಪುನರ್ ಸ್ವಯಂವರ, ದಮಯಂತಿಯ ಬಗ್ಗೆ ಲೋಕ ಪ್ರಸಿದ್ಧವಾದುದು. ಅತಿರಥ ಮಹಾರಥರು ಸೇರ್ತಾರೆ. ಅಷ್ಟು ಮಾತ್ರ ಅಲ್ಲ, ರುದ್ರನಿಗೆ ಸಮಾನಂತಹ ಕ್ಷತ್ರಿಯ ವೀರರಿರ್ತಾರೆ. ಅವರೊಂದಿಗೆ ತಮ್ಮ ಹೋರಾಟ ನಡೆದಿದೆ. ಒಂದೇ ಕಾರಣಕ್ಕೆ ಕೈ ತಡೆದಿದ್ದೇನೆ. ಕಾಡಿನಲ್ಲಿ ಪ್ರಾಣ ಹೋಗುವ ಬಗೆಯಲ್ಲಿದ್ದ ನನ್ನನ್ನು ಅರ್ಥ ಮಾಡಿ ನನಗೆ ಒಂದು ಹೊತ್ತಿನ ತುತ್ತು ಕೊಟ್ಟು ನನ್ನ ಪ್ರಾಣ ಉಳಿಸಿದವನಿಗೆ ಆ ಒಂದು ಉಪಕಾರ ಸ್ಮರಣೆ ಅಲ್ಲದೆ ಇರುತ್ತಿದ್ದಾರೆ. ಇಷ್ಟು ಸಲುಗೆಯಿಂದ ವ್ಯವಹರಿಸಿರುವ ತಲೆ ಎತ್ತಿ ನಿಲ್ಲಿಕ್ಕಿಲ್ಲ ಋತುವರ್ಣವನ್ನು ಮುಂದೆ. ಸುಖದ ಅನ್ನ ಪಿತ್ತಾಗಿದೆಲ್ಲೋ ನಿನಗೆ. ಮದನಾರಿಯ ತೃಣಗೆಡಿಸುವ ಭಟರು ಇಳ ಮೂರ ತಂದು ಮಾಡುತ್ತಿದ್ದಾರೆ ನುಕೆ. ನಾಳೆ ಗಳಿಗೆ 5ರ ಒಳಗೆ ತಿಳಿದುವೆ ಸವಲದ ಕುಂಡಿದ ನಗರದಿ ಸಲಿಸಿಗೋ ಕಲಕದ ಬಯಕೆಯ ಪುದಗಿ ಸಲಗಡಿದರೆ ನಿನಗೆ ನಿನಗೆ ಬಡಿಯುವುದಕ್ಕಿಂತ ಅಲ್ಲಿ ತಲೆದಿಂಬಿಗೆ ಬಡಿಲಿಕ್ಕೆ ಅಲ್ಲ, ನನಗೆ ಮಾತ್ರ ಹೌದು. ಹಾಗಾದ್ರೆ ಛಲ ಇದೆ ಅಂತ ಮದುವೆ ನಿಲ್ಲಿಸುವಂತಹ ಛಲ. ಹಾಗಾದ್ರೆ ಅಧರ್ಮದ ಮದುವೆ ಅದನ್ನ ನಿಲ್ಲಿಸಿ ಧರ್ಮವನ್ನು ಉದ್ಧರಿಸ್ತೀನಿ ಅಂತ ಆಯ್ತು. ನನಗೊಂದು ಛಲ ಹುಟ್ಟುತ್ತದೆ. ನೀವು ಧರ್ಮ ಕಾರ್ಯ ಮುಟ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ನೀವು ಧರ್ಮದ ಕಾರ್ಯವನ್ನು ಹೊರಟಿದ್ದೀರಿ, ನಾನು ಬರೋದಕ್ಕೆ ಓದು ಕೊಡುವವರಿದ್ದೇನೆ. ಈಗ ನಾಳೆ ಎಷ್ಟು ಗಳಿಗೆ 13ಕ್ಕೆ ಲಗ್ನ ಅಂತ ಬರೆಸಿದ್ದಾನ ಲೇಖನದಲ್ಲಿ. ಹೌದಾ? ಹೆದರಬೇಡಿ, ಚಿಂತೆ ಮಾಡಬೇಡಿ ರಾಯ್ರೆ. ನಿಮ್ಮ ರಥವನ್ನು ಕುಂಡಿನಾಪುರದ ಒಳಗೆ 2 ಗಳಿಗೆ ನಿಲ್ಲಿಸಿದ್ರೆ ಸಾಕ. ಮದುವೆಗಿಂತ ಮೊದಲು 2 ಗಳಿಗೆ. ಹೌದು, ಮದುವೆಗಿಂತ ಮೊದಲು 2 ಗಳಿಗೆ ಹೋಗಿದ್ದು ಮತ್ತೆ ಎಲ್ಲ ಹಾಕುದು ಅಲ್ಲಿ. ಹಾಗಾದ್ರೆ 3 ಗಳಿಗೆ ಎಂತ ಚಪ್ಪರ ಅಲಂಕಾರಕ್ಕೆ ಹೋಗುದು ನಾವು. ಬೇಡ. ಹಾಗಾದ್ರೆ ನಾಳೆ 5 ಗಳಿಗೆಯ ಒಳಗೆ ನಿಮ್ಮ ರಥ ಕುಂಡಿನಪುರದ ಒಳಗೆ ನಾನು ನಿಲ್ಲಿಸಿದೆ. ರಾಯರಿಗೆ ನೀನಾಡಿದ ಮಾತಿನಿಂದ ಕೋಪ ಬಂದಿದೆ. ಅವರನ್ನು ಸಮಾಧಾನ ಮಾಡುವುದಕ್ಕೆ ಏನಾದ್ರೂ ಹಾಸ್ಯ ಮಾತಾಡುವ ಅಂತ ನನ್ನ ಹತ್ರ ಹಾಸ್ಯ ಮಾತಾಡುವುದು. ಎಂತದ್ದು ಸುಲಿದಿಟ್ಟ ಬಾಳೆಹಣ್ಣು ತಿನ್ನುವುದ? ಕುಂಡಿನ ನಗರಕ್ಕೂ ಅಯೋಧ್ಯೆಗಿರುವ ಅಂತರವನ್ನು ಬಲ್ಲೆಯ? ಇರುವುದೇ 200 ಯೋಜನ. ಇರಲಿ ಬಿಡಿ, ಒಂದೆರಡು ಹರದಾರಿ ದೂರ ಅಲ್ಲ ಇರುವುದು. ಅಷ್ಟು ದೂರವನ್ನು ತಲುಪಬೇಕು ಅಂತ ಆದ್ರೆ ಒಬ್ಬ ಸಮರ್ಥನಾದ ಸಾರಥಿ ಆದರೂ 15 ದಿನಗಳ ಯಾನವನ್ನು ಕೈಗೊಳ್ಳಬೇಕಾಗುತ್ತದೆ. ನಾಳೆ ಸೂರ್ಯ ಉದಯಿಸಿ 5 ಗಳಿಗೆ ಒಳಗೆ ನೀನು ನನಗೆ ಮುಟ್ಟಿಸ್ತೀಯ? ಖಂಡಿತ ಮುಟ್ಟಿಸ್ತೇನೆ. ನೋಡ, ನನ್ನ ಕಣ್ಣಲ್ಲಿ ಕಣ್ಣನ್ನು ಇಟ್ಟು ದೃಷ್ಟಿಯಲ್ಲಿ ದೃಷ್ಟಿಗೆ ಮಾತಾಡಿ. ನಾಳೆ ಗಳಿಗೆ 5ರ ಒಳಗೆ ಕುಂಡಿನಾಪುರದ ಒಳಗೆ ನಿಮ್ಮ ರಥ ನಿಲ್ಲಿಸದಿದ್ರೆ ನಿಮ್ಮ ಅನ್ನ ಉಂಡದಕ್ಕೆ ವಿಷಾದ.
ಅರವತ್ತೊಡಲೆ ಬಲಿಗೆ ಒಂದು ಪ್ರಕಾರ ವಿರಚಿಸು ಒಂದು ಪ್ರಕಾರ ವಿರಚಿಸು ಮಗುಗೆ ಕಣ್ಣಲ್ಲಿ ಕಣ್ಣನ್ನು ನೆಟ್ಟು ನೀನು ಆಡಿದಂತಹ ವಚನವನ್ನು ಕೇಳಿದಾಗ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀನು ಆಡುತ್ತಿರುವೆ ಅನ್ನುವಂತಹ ಅನುಭವ ನನಗೆ ಬಂದು ಹೋಯಿತು. ಯಾಕಂದ್ರೆ ಮಾತಿನಿಂದಲೋ ವರ್ತನೆಯಿಂದಲೋ ಈ ಪ್ರಪಂಚದಲ್ಲಿ ಯಾರನ್ನೂ ವಂಚಿಸಬಹುದು. ಆದರೆ ಕಣ್ಣು ನಿಜವನ್ನು ಅರುಕಿಯೇ ಬಿಡುತ್ತದೆ. ಕಣ್ಣು ಮನಸ್ಸಿನ ಕೈಗನ್ನಡಿ ಎಂದು ತೋರಿಸುವುದು. ಆದ್ದರಿಂದಲೇ ವಂಚಕರಾದವರು ಕಣ್ಣಿಗೆ ಕಣ್ಣು ಕೊಟ್ಟು ಮುಖಕ್ಕೆ ಮುಖ ಇಟ್ಟು ಮಾತಾಡುವುದಿಲ್ಲ ಈ ಪ್ರಪಂಚದಲ್ಲಿ. ಮಾತಿನಿಂದ ತಾವು ವಂಚಿಸಿದ್ರು ಎಲ್ಲಿ ತಮ್ಮ ಮುಖ ಸತ್ಯ ಹೇಳಿ ಬಿಡುತ್ತದೋ ಕಣ್ಣು ಯಥಾರ್ಥ ಹೇಳ್ತದೋ ಅನ್ನುವಂತಹ ಆತಂಕವನ್ನು ಕಾಡ್ತದೆ. ಬಳಿರೆ ಬಳಿರೆ ಬಾಹುಕ, ಓ ನಿನಗೆ ಅನ್ನ ಕೊಟ್ಟ ಯಜಮಾನ ನಾನು, ನಿನಗೆ ಆಶ್ರಯವಿದ್ದಂತಹ ಒಡೆಯ ನಾನು, ಆಪತ್ತು ಕಾಲದಲ್ಲಿ ಸಹಾಯ ಮಾಡಿದಂತಹ ಸ್ಥಾನಮಾನವನ್ನು ಹೊಂದಿದವನು ನಾನು. ಈ ಬಗೆಯ ಅಧಿಕಾರದಿಂದ ನಿನ್ನಲ್ಲಿ ಆಡುತ್ತಾ ಇದೆ. ಒಂದು ಅಧರ್ಮದ ಕಾರ್ಯ ನಮ್ಮ ಅವಗಾಹನೆಗೆ ಬಂದು ನಡೆಯುತ್ತದೆ ಎಂದಾದ್ರೆ ಈ ಪ್ರಪಂಚದಲ್ಲಿ ನಾವು ಉಸಿರಾಟಕ್ಕೂ ಪ್ರಯೋಜನ ಇಲ್ಲ ಅಂತ. ಆದ್ದರಿಂದ ಅದನ್ನು ತಡೆಯುವಲ್ಲಿ ನನ್ನ ಉದ್ದೇಶಕ್ಕೆ ಅನುಕೂಲನಾಗಿ ಒಂದು ಉಪಕಾರ ಅಲ್ಲ ಆಜ್ಞೆ ಮಾಡಿ ಉಪಕಾರ ವಿರಚಿಸು ವಿರಚಿಸು. ಹೇಗೆ ಮುಗಿಸ್ತೀಯ? ಖಂಡಿತ ನೀವು ಸಿದ್ಧತೆಯಲ್ಲಿ ಬನ್ನಿ. ಸಿದ್ಧಪಡಿಸಿದ್ರು ರಾಜ ಕುದುರೆಯನ್ನು ನಿಲ್ಲಿಸಿ. ಹಾಗೆ ಕುದುರೆಗಳು ಎಂತದೊಂದು ಹಠ ಉಂಟು ಈ ಸಲ ಸರಿ ಹೋಗ್ಲಿಕ್ಕೆ ಮುಂದೆ. ಈಗ ಮುಕ್ತಾಯಕ್ಕೆ ಬಂತಲ್ಲ. ಅಲ್ಲದಿದ್ರೆ ಅದು ಆ ಸಣಕಲು ದೇಹದ ಕುದುರೆಗಳು ನಿಮಗೆ ಸಿಕ್ಕಿತ್ತು. ದಷ್ಟಪುಷ್ಟವಾದ ಕುದುರೆಗಳಿದ್ದಾಗ ಕುದುರೆಗಳ ಮರ್ಯಾದೆ ಕಡಿಮೆ. ಪುಣ್ಯದ ನಗರದಲ್ಲಿ ಸೇರಿದವರು ಏನು ಹೇಳಿ ಅಯೋಧ್ಯೆಯನ್ನು ಬಂದಿದ್ದಾರೆ, ಕುದುರೆ ಇಲ್ಲ ಅವರ ಹತ್ರ. ಹೇಳಲಿಕ್ಕೆ ಕೂಡ ಕುದುರೆ ಗುಜರಾತದಲ್ಲಿ ಬಂದಿದ್ದಾರೆ. ಕುದುರೆ ಬಗ್ಗೆ ವಿಚಾರ ಗೊತ್ತಿಲ್ಲದ್ರು ಮಾತಾಡಿದ್ದಾರೆ. ಇಲ್ಲಿ ತುಂಬಾ ಕುದುರೆ ಉಂಟು, ದಷ್ಟಪುಷ್ಟಕ್ಕಿದೆ. ಅದನ್ನು ನಿಜವಾದ ಕುದುರೆ ಮತ್ತೆ ಕುದುರೆ ನಾನು ಇವಲ್ಲ, ಒಂಟೆ ಇವಲ್ಲ, ಕುದುರೆ ಇವಲ್ಲ. ಅದು ಕತ್ತೆಗೆ ಹುಟ್ಟಿದ ಕುದುರೆ. ಕತ್ತೆಗೆ ಅದು ಸ್ವಲ್ಪ ಕಾದರಕ್ಕೆ ಹೇಳುವುದು ಕೇಳಿದ್ದೇವೆ. ಕುದುರೆ ವ್ಯಾಪಾರಿಗಳು ಅಧಿಕ ಲಾಭಕ್ಕೆ ಬೇಕಾಗಿ ಕತ್ತೆಯೊಂದಿಗೆ ಸಂಸರ್ಗದಿಂದ ಕುದುರೆಯ ಸಂತಾನ ವೃದ್ಧಿಯನ್ನು ಮಾಡ್ತಾರೆ. ಕಾಣ್ಲಿಕ್ಕೆ ಕುದುರೆಯಾಗಿ ಕಾಣ್ತಾರೆ. ಅವುಗಳಿಗೆ ಹೆಸರ ಕತ್ತೆ ಅಂತ. ಇವ ನೋಡಿ, ಇದು ಬಹಳ ವಿಶೇಷವುಳ್ಳಂತಹ ಸುಳಿ ನೋಡಿ. ಒಮ್ಮೆ ಚಕ್ರವರ್ತಿಗಳು ಹೀಗೆ ವಿನೋದ ಮಾತನಾಡ್ತಾ ಇರುವ ಕಾಲದಲ್ಲಿ ಹೇಳಿದ್ರು, ಇದು ಪರಿಣಾಮ ಉತ್ತಮಾಷ್ಟಗಳನ್ನು ಗುರುತಿಸಿಕೊಳ್ಳುವಲ್ಲಿ ಕುದುರೆಯ ದೇಹದಲ್ಲಿ 10 ಸುಳಿಗಳಿರುತ್ತಾರೆ. ಏಕವು ಲಲಾಟೆ ದ್ವಿ ಮೂರ್ತಿ ದೌ ದೌ ಉಭಯ ಪಾರ್ಶ್ವೋಪಪಾರ್ಶ್ವಯ ದೌ ವಕ್ಷಸಿ. ಅವು ಮತ್ತೆ ಅದರ ಬಗ್ಗೆ ಎಲ್ಲ ಹೆಚ್ಚು ತಲೆಕೆಡಿಸಿಕೊಳ್ಳಲಿಲ್ಲ. ಚಕ್ರವರ್ತಿಗಳೇ ಇರುವುದಲ್ಲ ಒಂದು ಹೊರಡಬೇಕು. ಈಗ ನೋಡಿದ್ರೆ ಹೌದಲ್ಲ, ಒಂದು ಲಲಾಟದಲ್ಲಿ 2 ಮೂರ್ತಿಯಲ್ಲಿ ಉಪಪಾರ್ಶ್ವದಲ್ಲಿ 2 ಕಣ್ಣ ಮೇಲೆ ಒಂದು ಹತ್ತಿರದಲ್ಲಿ ಉಂಟು. ಹೀಗೆ 10 ಸುಳಿಗಳನ್ನು ಹೊಂದಿದವು ಉತ್ತಮ. ನಾವು ಇಷ್ಟು ವರ್ಷ ಕುದುರೆ ಸಾಕಿದ್ದಕ್ಕೆ ಸಾರ್ಥಕ. 2 ಕುದುರೆ ಅದು ಒಳ್ಳೆ ಕುದುರೆ ಇತ್ತಲ್ಲ ನಮ್ಮ. ಎಲ್ಲ ಹೆಸರ ಕಥೆ ಆದ್ರೆ ನಾನು ನಮ್ಮ ಮರ್ಯಾದೆ ಹಾಗಿದ್ದು ನೋಡಿದ್ವಿ. ಈಗ ಸಾರಥ್ಯ ಯಾರು ಮಾಡುದು? ನಾನೇ. ನಮ್ಮ ಸಾರಥಿ ಇವಲ್ಲ. ನಾವು ಎಲ್ಲಿ ಹೋಗುತ್ತಿದ್ದು ಸಾರಥಿ ಬಿಟ್ಟು ಹೋಗೋ ಕ್ರಮ ನಾವು ಬರ್ತೇನೆ ಅಂತ. ಅದು ಇಲ್ಲಿಗೆ ನಾನು ನಡನ ಸಾರಥಿ ನಡ ಕಾಡುಪಾಲಾದ ಮೇಲೆ ಬಂದು ನಮ್ಮಲ್ಲಿಗೆ ಸೇರಿಕೊಂಡು ಭಾಷಿಸ್ತೇನೆ. ಇದು ಅವನಂತೂ ಬಟ್ಟ ಸಮಯಕ್ಕೆ ಅಮ್ಮನಿಗೆ ಮದುವೆ ಅಂತಾದ್ರೆ ನಾನು ಬರ್ತೇನೆ. ಒಂದು ಕೆಲಸ ಮಾಡುವ, ಸಾರಥಿಗಳು ಇಬ್ಬರು ಹಿಂದೆ ಕೂತು ಬನ್ನಿ. ನೀನೇ ಮಾಡಿ. ಗಾಲಿಯಿಂದ ಮೇಲೆ
ದೊರಕದು ನಿನಗಿಲ್ಲೋ 62 ಯೋಜನ 62 ಯೋಜನ ಹಿಂದ ಉಳಿದುದು ಮರೆಯೋ ಮಾತೇನಲ್ಲ ಮರೆಯಬೋದೇನಲ್ಲ ದೊರಕದು ನಿನಗೆ ಕರವಸ್ತ್ರ ಹಿಂದೆ ಬಿಟ್ಟೆ ನಿಲ್ಲಿಸ್ಬೇಕೆ ದೊರಕದು ನಿಮಗದು ಈ ಕ್ಷಣಕ್ಕೆ ಬಿದ್ದರು 62 ಯೋಜನ ಹಿಂದಕ್ಕಾಗಿದೆ ಈಗ ಅರಕ್ಷಣವೂ ಆಗಲಿಲ್ಲ. ಇಲ್ಲ 67 ಯೋಜನ ಹಿಂದೆ ಸರಿದಾಯಿತು ದೊರಕದು ನಿಮಗದು ಹೋಗುವನು ಅರಕ್ಷಣದ ಮೊದಲು ಕರದಿಂದ ಜಾರಿದ ವಸನ 62 ಯೋಜನೆಗಳಷ್ಟು ಹಿಂದೆ. ಹೌದು ದೊರಕದು ಹೋಗುವನು ತಡೆ ನಿಮಿಜ ಮರಣದಿರು ತಡೆ ನಿಮಿಜ ನಿರಾರರ್ವಗೂ ಮಜ್ಜಿದ ಬೇಡ ತ್ರೈ ಜಗದರದು ನನ್ನ ನನ್ನದೆ ಹರಿಗರಾಜರಿಗೆ ಬರದು ಈ ವೇಗಗಳು ತಡೆ ಮರಣದಿರುವ ಕ್ಷಣದಲ್ಲಿ 62 ಯೋಜನೆಗಳನ್ನು ಉತ್ತರಿಸಿದ್ದೇವೆ ನಾವು ರಥವೇರಿ. ಹಾಗಿದ್ರೆ ಈ ರಥದ ವೇಗ ಏನು? ಇಷ್ಟು ವೇಗವಾಗಿ ರಥವನ್ನು ಹರಿಸುವ ಸಾಮರ್ಥ್ಯ 3 ಲೋಕದಲ್ಲಿ ಹರಿಹರಾದ್ಯರಿಗೂ ಸಾಧ್ಯ ಇಲ್ಲ. ತ್ರೈಜಗದ ರಸನಾದ ನಳನೃಪನವರವನೇ ಆ ಬಗ್ಗೆ ಸಮರ್ಥನೆಸಿಕೊಂಡ. ಸಾಕಾಗಿರದು ಯಾವ ಹುತ್ತದಲ್ಲಿ ಯಾವ ಹಾವೋ ಯಾರು ಬಲ್ಲರು. ಯೋಚಿಸಿದ್ರೆ ಒಂದೊಂದೇ ಘಟನೆ ನೆನಪಾಗುತ್ತದೆ. ಹಿಮ ಪ್ರವೇಶಿಸಿದ ಪ್ರಥಮದಲ್ಲಿ ಪುಲಿತಾಸನವನ್ನು ಬಿಟ್ಟದ್ದು ಹಿಮ ಚಕ್ರವರ್ತಿ ಆದ್ದರಿಂದ ಆಕರ್ಷಿಸಲ್ಪಟ್ಟೇನೆ. ಬೇಡ ಮನ ಬೇಟೆಗೆ ಹೋದ ಕಾಲದಲ್ಲಿ ಅನ್ನವಿಲ್ಲದೆ ಪ್ರಾಣ ಹೋಗುವ ಬಗೆಯಿದ್ದ ಕಾಲಕ್ಕೆ ಬೆಂಕಿ ನೀರುಗಳಿಲ್ಲದೆ ಇದ್ದಲ್ಲಿಯೂ ದಿವ್ಯವಾದಂತಹ ಹದವಾದ ಬಿಸಿ ಅಡುಗೆಯನ್ನು ಮಾಡಿ ಬಡಿಸಿದಾಗ ಹೇಗೆ ಸಾಧ್ಯ? ಬೆಂಕಿ ನೀರುಗಳನ್ನು ಬೇಕಾದಲ್ಲಿಗೆ ಬರಿಸಿಕೊಳ್ಳಬಲ್ಲ ಸಾಮರ್ಥ್ಯವು ಒಬ್ಬನೇ ಒಬ್ಬ ಚಕ್ರವರ್ತಿ ಮಾತ್ರ. ಅವರು ಕರೆದಲ್ಲಿಗೆ ಅವರು ಒದಗುತ್ತಾರೆ. ಲೇಖನವಾಗಿಸುವಾಗ ದಮಯಂತಿಯರಿಗೆ ಪುನಃ ಎಂಬರವರ ತಲೆಗಳಿಗೆ ವಿಧಿ ನನಗೆ 3 ಅವಕಾಶಗಳನ್ನು ಈ ಮೊದಲು ಕಲ್ಪಿಸಿಕೊಟ್ಟಿದ್ದೆ. ನಳನನ್ನು ಗುರುತಿಸುವಲ್ಲಿ ನಾನು ಸೋತು ಬಿದ್ದಿದ್ದೆ. ಇದು ನನಗೆ ಸಿಕ್ಕಿದ ಅಪೂರ್ವವಾದ 4ನೇ ಅವಕಾಶ. ಕೈ ಚೆಲ್ಲಕೂಡದು. ಇವನ ಯಥಾರ್ಥವನ್ನು ಹೀಗಾಗುವ ಕಥಕ್ಕೆ ನಾನು ಪಟ್ಟೆ ಅಂತ ಯಾರು ಒಳ್ಳೆ ಪ್ರಶ್ನೆ. ನಾನು ಬಾಹುಕ ಅದಿಷ್ಟರವರೆಗೆ ಮಾತ್ರ. ಇನ್ನು ಮುಂದೆಲ್ಲ ಬೇಡ ಹೆಸರು ಬಾಹುಕ ನನಗರ್ಥ ಆಗಿದೆ. ನೀನು ನಳಚಕ್ರವರ್ತಿ ಎಲ್ಲೆಲ್ಲಿ ಕೊಂಡೋಗ್ತೀರಿ? ಅಲ್ಲ ನಳ ನಳ ಅಲ್ಲ ಬಾಹುಕ. ನಳ ಅಲ್ಲ ಬಾಹುಕ ಅಲ್ಲ ಬಾಹುಕ ಅಂದ್ರೆ ನಳ ಹೌದು ಅಲ್ಲ ಬಾಹುಕ ನಾನು ನಳ. ಬಾಹುಕ ಅಲ್ಲ ನಳ. ನಳ ಅಲ್ಲ ಬಾಹುಕ. ನಳ ಅಲ್ಲ ಬಾಹುಕ ನಾನು ನಳ ಬಾಹುಕ ಅಲ್ಲ ಅಲ್ಲ. ಪುಣ್ಯಾತ್ಮ ಇವತ್ತೆ ಕೈ ನೀವು ನನ್ನನ್ನು ಸುಮ್ಮನೆ ತಮಾಷೆ ಕೇಳಿದರು ಒಳಬದಿಯದು ಬೇಲದಿಂದ ಬೆಲೆ ಇಲ್ಲ ಕಾಲಿ ನಡೆಯುವುದು ನನಗೆ ಇರಿದುಕೊಂಡು ಬೀಳುವುದ ಬರದಂತೆ ಕುಲದ ಬಾಧಿಸಿ ಇವನ ಕಾಲ ಮುಖಕ್ಕೆ ಮುಖವಿತ್ತು, ಕಣ್ಣಲ್ಲಿ ಕಣ್ಣು ನೆಟ್ಟು ಮಾತನಾಡುತ್ತಿದ್ದಂತಹ ಪ್ರವೃತ್ತಿಯವಾಗಿ ಈ ಪ್ರಶ್ನೆ ಬಂದಾಗ ಮಾತ್ರ ಮುಖ ತಿಳಿಸಿದರು. ಏನು ನನ್ನ ಮುಖದಲ್ಲಿ ಸುಖ ಇಲ್ಲ? ನನ್ನ ಮುಖದಲ್ಲಿ ಸುಖ ಇಲ್ಲ. ಅಲ್ಲ, ನಿನ್ನ ಅಂತರಂಗದ ಬುದ್ಧಿಯಲ್ಲಿ ಬಯಲಾಗಿ ಬಿಡುವುದನ್ನು ಆತಂಕದಿಂದ ಮುಖ ತಿರುಗಿಸಿದೆ. ನಿನ್ನ ನಿಜವನ್ನು ನೀನು ಹೇಳುವುದಿಲ್ಲ ಅಂತಾದರೆ ಈ ಪ್ರಪಂಚದಲ್ಲಿ ನನ್ನ ಬದುಕಿಗೆ ಏನರ್ಥ? ಅರ್ಥ ಕಳಕೊಂಡ ಬದುಕಾಗಿ ಹೋಗಿ
ಬದುಕುವುದು. ಸೂರ್ಯವಂಶೀಯನೂ ನಾನು. ಕನಸಿನಲ್ಲಿಯೂ ತಪ್ಪು ಹಾಡುವುದಿಲ್ಲ. ಹಾಡಿದ್ದನ್ನು ತಪ್ಪು ಅಂತ ಯಾವ ಕಾಲಕ್ಕೂ ಸಾಧಿಸುವುದಿಲ್ಲ. ಅದನ್ನು ಯಾವ ಕಾಲಕ್ಕೂ ಸತ್ಯವೆಂದು ಒಪ್ಪಿಕೊಳ್ಳುವಂತಹ ಮನಸಂಸ್ಕಾರ ಉಳ್ಳವನು ನಾನು. ಒಂದು ವೇಳೆ ನೀನು ನಳಚಕ್ರವರ್ತಿ ಅಲ್ಲದೆ ಒಂದು ಕ್ಷಣಕ್ಕಾದರೂ ನಿನ್ನನ್ನು ನಳಚಕ್ರವರ್ತಿ ಅಂತ ನನ್ನ ನಾಲಿಗೆ ಹೇಳಿಸುತ್ತಾದ್ರೆ ಅದು ತಪ್ಪಿಸುತ್ತಾರೆ. ಅಲ್ಲ, ನೀನು ನಳಚಕ್ರವರ್ತಿಯ ಹೌದಾಗಿದೆ. ಇಷ್ಟು ದಿನವೂ ನಿನ್ನನ್ನು ಬಾಹುಕನೆಂದು ಕರೆದ ನನ್ನ ನಾಲಿಗೆ ಅಪಚಾರ ಮಾಡಿದ್ದೇನೆ. ಅದು ಎರಡಾಗುವುದಕ್ಕೆ ಶಿಕ್ಷೆಯಾಗಲೇಬೇಕು. ಆದ್ದರಿಂದ ನಿನ್ನ ಮುಂಭಾಗದಲ್ಲೇ ನನ್ನ ನಾಲಿಗೆಯನ್ನು ಹಾರೈಸಿದರೇನು, ಅದನ್ನು ಏನೇನು ಪುರಾಣವನ್ನೇ ತರಲ ಬುದ್ಧಿ ಅದಕ್ಕೀಗ ಅರಿತುಕೊಳ್ಳೆ ನಾನೇ ನನಗೂ ಪರಬಂದಾಗದೆ ಇಲ್ಲ ಬಿಡುವುದಿಲ್ಲ. ಅವಸರ ಅನಾಹುತಕ್ಕೆ ಕಾರಣ ಆಗ್ತದೆ. ಮಾಡಬೇಡ, ಇದು ನಾನೇ ನಳ. ದುರದೊಳಿದಿರು ನಿರುವರಿಲ್ಲ ಸಿರಿಯು ಸುರಪಗಿಂತ ಮಿಗಿಲು ಪರಮಾಕಾರವೆಲ್ಲ ಹೋದ ಪರಿಯಿದೇನೆ. ಶನಿ ಕಾಕ ಒಂದು ಸುಮ್ಮನೆ ಕೂತುಕ. ಶನಿ ವಿಮೋಚನಾ ಮಂತ್ರವನ್ನು ಬಲ್ಲವ ನಾನು. ಅದರ ಪ್ರಭಾವವನ್ನು ಯಾರು ನೀನು? ನಾನು ಶನಿ. ಯಾಕೆ ನನ್ನನ್ನು ಕಾಡಿದೆ? ಮೂರ್ತಿಗಳಪ್ಪಣೆ. ಎಷ್ಟು ವರ್ಷ ಕಾಡ್ತಿ? 30 ವರ್ಷ. ಅದನ್ನು 4 ಭಾಗ ಮಾಡು. ಎಷ್ಟು ಉಳಿತದೆ? 7 ವರ್ಷ. ಇನ್ನು ಮುಂದೆ ಇಳೆಯ ಜನರು ನೀನು 7 ವರ್ಷ ಮಾತ್ರ ಕಾಡಬೇಕು. ಮತ್ತೆ ಯಾರು ಪ್ರಾತಃ ಕಾಲದಲ್ಲಿ ಭಕ್ತಿಯಿಂದ ನಾಳ, ಕಾರ್ಕೋಟಕ, ದಮಯಂತಿ, ಋತುವರ್ಣ ಎಂಬ ನಾಮವನ್ನು ಉಚ್ಚಾರಣ ಮಾಡ್ತಾರೋ ಅವರನ್ನು ನೀನು ಕಾಡಲೇ ಕೂಡದು. ಆದಿತ್ತು ನಾನು ಹೋಗುದಾ? ಹೋಗುವುದಲ್ಲ, ನಿನ್ನಿಂದ ಇನ್ನೂ ಕಾರ್ಯವಾಗಬೇಕಾಗಿದೆ. ಹಾಗಾಗಿ ನನ್ನನ್ನೇ ಸೇರಿಕೋ. ಮುಗಿಬೇಕು ಅಂದ್ರೆ ಆಟ ಮುಗಿಬೇಕು. ಬಿಡುವ ಆಟ ಮುಗಿಯುವುದಕ್ಕೆ ಬೇಕಿದ್ರೆ ನೀರು ಸ್ವಲ್ಪ ಹೊತ್ತು ನೀನು ಕೂಡ ಕುಡಿಬೇಕಾಗ್ತದೆ. ಯಾಕಂದ್ರೆ ಅದು ಸ್ವಯಂವರ, ಪರೀಕ್ಷೆ ಮಾಡ್ಲಿಕ್ಕೆ. ನಿನಗೆ ದಮಯಂತಿ ದೇವಿಯ ಮೇಲೆಯೋ ದಮಯಂತಿ ಅಂತ ಪರೀಕ್ಷೆ ದಮಯಂತಿ ಎಂತದ್ದು ಪರೀಕ್ಷೆ ದಮಯಂತಿಗೆ ಪುನಃ ಸ್ವಯಂವರವೆಂದು ಊರಿಡೀ ಹೇಳಿಕೆ ಹೋಗಿದೆ. ರಾಜರುಗಳು ಬಂದಾಗಿ ಹೋಗಿದೆ. ಆಕೆಯನ್ನು ಪರೀಕ್ಷಿಸದೆ ನೀನು ಕೈ ಹಿಡಿದರೆ ನಾಳೆ ಅದು ಅಪವಾದ ಕಾರಣವಾಗುತ್ತೆ. ಹೌದಲ್ಲ? ಅಪವಾದ ಕಚ್ಚುವ ಗುಣವನ್ನು ಹೊಂದಿದ ನೀನು ಅದಕ್ಕಾಗಿ ಪರೀಕ್ಷೆಗಾಗಿ ಸಿದ್ಧನಾಗಿ. ಹೌದು. ಆದ್ರೆ ನಮ್ಮ ಪ್ರಾರಬ್ಧವನ್ನು ನಾಳೆ ಯಾವ ಗಂಗೆಯಲ್ಲಿ ನಾಲಗೆ ಕಳ್ಕೊಳ್ಳುವುದು ನಾವು ಹೇಳುದು. ನಿನ್ನನ್ನು ಚಕ್ರವರ್ತಿಯಿಂದ ಗೊತ್ತಿಲ್ಲದೆ ಇಷ್ಟು ದಿವಸ ಬಾಹುಕ ಅಂತ ಕರೆದೆ. ಹೌದು. ಈಗ ನಿನ್ನನ್ನು ಯಾವ ನಾಲಗೆಯಲ್ಲ ಬಾಹುಕ ಅಂತ ಹೇಳಿ ನಾನು ಆಜ್ಞೆ ಮಾಡ್ತಾ ಇದ್ದೇನೆ, ಹೇಳಲೇಬೇಕು. ಆದಿತ್ಯ ಚಕ್ರವರ್ತಿಗಳಪ್ಪಣೆ ನೀವು ಹೇಳಿದ ಮೇಲೆ ಮತ್ತೇನು ಮಾಡುವುದು. ಅದರೊಂದು ದಮಯಂತಿ ದೇವಿಯನ್ನು ಮತ್ತೆ ಪರಿಗ್ರಹಿಸಿದರೆ ಮಾತ್ರ ಸಾಲದಲ್ಲ, ಕಳಕೊಂಡ ಇಷ್ಟವನ್ನು ಮತ್ತೆ ಸ್ವಾಧೀನ ಮಾಡಿಕೊಳ್ಳುವಲ್ಲಿ ಮುಷ್ಕರನ್ನು ನೀವು ತಿಳಿಸಬೇಕಾಗ್ತದೆ. ಹೋರಾಟವೇ ಆದರೆ ನಿನಗೆ ಪ್ರಶ್ನೆ ಅಲ್ಲ, ನೀನೊಬ್ಬನೇ ಹೋರಾಡಿ ಗೆಲ್ಲಬಲ್ಲೆ. ದ್ಯೂತವೇ ಆದರೆ ಅದು ಕಷ್ಟ. ದ್ಯೂತದಲ್ಲಿ ಗೆಲುವನ್ನು ಸಾಧಿಸಬೇಕು ಅಂತ ಆದ್ರೆ ಅಕ್ಷವಿದ್ಯೆಯಲ್ಲಿ ಪ್ರಾವೀಣ್ಯವನ್ನು ಹೊಂದಿರಬೇಕು. ಅಕ್ಷವಿದ್ಯೆಯಂದ್ರೆ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದ್ದು ನನಗೆ ಗೊತ್ತುಂಟೆ, ನಿನಗೆ ಹೇಳಿಕೊಡ್ಲಿಕ್ಕೆ ಉಪಾಯ ಏನದು? ಹಿರಿಯರಿಗೆ ಕಿರಿಯರು ವಿದ್ಯೋಪದೇಶ ಮಾಡಕೂಡದು. ಹೌದು, ಅದು ಶಾಸ್ತ್ರ ಸಮ್ಮತವಾದ ವಿಚಾರವನ್ನು ಕೊಡುಕೊಳ್ಳುವಿಕೆ ವಿಚಾರ ಬಂದ್ರೆ ವಿನಿಮಯ ಮಾಡುವಾಗ ದೊಡ್ಡವ ಸಣ್ಣವ ಅಂತ ಇಲ್ಲ. ಹೌದಲ್ಲ? ತಕೊಳ್ಳುವುದು ಒಂದು ಕೊಡುದು. ನನ್ನಲ್ಲೊಂದು ವಿದ್ಯೆ ಉಂಟು, ನಿನ್ನಲ್ಲೊಂದು ವಿದ್ಯೆ ಉಂಟು, ಬದಲಾವಣೆ ಮಾಡಿಕೊಳ್ಳುವ. ನನಗೆ ಅಷ್ಟು ಹೃದಯ ಗೊತ್ತು. ನಿನ್ನಿಂದ ಅಷ್ಟೊಂದು ನಾನು ಹೊಂದುವುದು, ನಾನು ಅಕ್ಷವಿದ್ಯೆಯನ್ನು ನಿನಗೆ ಹೇಳುವುದು. ಹೌದಲ್ಲ? ಹೀಗೆ ವಿನಿಮಯ ರೂಪದಿಂದ ವಿದ್ಯಾ ಸಂಗ್ರಹವನ್ನು ಮಾಡುತ್ತಾ ಸೇರಿಕೊಳ್ಳೋಣ.